ಒಂದು ಶಿಕ್ಷಣ ವ್ಯವಸ್ಥೆ, ಸದೃಢವಾದ ಒಂದು ಶಿಕ್ಷಣದ ವ್ಯವಸ್ಥೆ ತಲುಪಬೇಕಾಯಿತು, ಅದು ತಲುಪಿಲ್ಲ. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ತಾಲೂಕು ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದ ಪ್ರವಾಸ ಸಂದರ್ಭದಲ್ಲಿ ನೂರಾರು ಸಮಸ್ಯೆಗಳ ದರ್ಶನವಾಗಿದೆ. ತಾಲೂಕಿನ 8 ಗ್ರಾಮ ಪಂಚಾಯಿತಿಗಳಲ್ಲಿ 4,000ಕ್ಕೂ ಹೆಚ್ಚು ಜನರೊಂದಿಗೆ ಚರ್ಚಿಸಿದ್ದು, ಕ್ಷೇತ್ರದಲ್ಲಿ ನೂರಾರು ಸಮಸ್ಯೆಗಳ ಅಧ್ಯಯನ ಮಾಡಿದ್ದೇನೆ ಎಂದರು. ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಕಾಡುವ ಆರೋಗ್ಯದ ಸಮಸ್ಯೆಗೆ ಪರಿಹಾರಕ್ಕಾಗಿ ಬೃಹತ್ ಆರೋಗ್ಯ ಶಿಬಿರವನ್ನು ರೂಪಿಸಲಾಗುವುದು ಎಂದು ಕೆಬಿ ಶಶಿಧರ್ ತಿಳಿಸಿದರು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ವಕ್ಷೇತ್ರ ತಿಪಟೂರಿನಲ್ಲಿ ಶಿಕ್ಷಣದ ಗುಣಮಟ್ಟ ತುಂಬಾ ಕುಸಿದಿದ್ದು ಹಾಗೂ ಆರೋಗ್ಯ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವಾಗಬೇಕಿದೆ ಎಂದರು. ಸಚಿವರ ಕೈಯಲ್ಲಿ ಶಿಕ್ಷಣ ಇಲಾಖೆ ಜವಾಬ್ದಾರಿಯನ್ನು ನೀಡಿರುವುದು ರಾಜ್ಯದ ದೌರ್ಭಾಗ್ಯ. ಕಳೆದ 2 ವರ್ಷಗಳಿಂದ ಕೊರೋನಾದಿಂದ ಹಿಂದುಳಿದ ಶಿಕ್ಷಣ ವ್ಯವಸ್ಥೆಯನ್ನು ಬಿಸಿ ನಾಗೇಶ್ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎಂದರು. ಮಕ್ಕಳ ಮೇಲೆ ಅವೈಜ್ಞಾನಿಕ ಪ್ರಯೋಗಗಳನ್ನು ಮಾಡುತ್ತಿದ್ದು, ಶಿಕ್ಷಣ ಸಚಿವ ನಾಗೇಶ್ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು. ವರ್ಷ ಕಳೆದರೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗದೆ ಕಾಲ ಕಳೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಇದೇ ಸಂದರ್ಭ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಬಿ ಪರಮೇಶ್ವರಯ್ಯ, ಭವ್ಯ, ನವೀನ್, ಷಣ್ಮುಖ ಹಾಗೂ ಉಮಾ ಮಹೇಶ್ ಕಾಂಗ್ರೆಸ್ನ ಮುಖಂಡರು ಭಾಗವಹಿಸಿದರು. ವರದಿ ಆನಂದ್, ತಿಪಟೂರು. ಬಿಜೆಪಿ ಪಕ್ಷದ ದುರಾಡಳಿತ ಮತ್ತು ಬಿಜೆಪಿಯವರ ಒಂದು ಪಕ್ಷಪಾತದ ಧೋರಣೆ ನಡೀತಾ ಇದೆ, ಅದು ನಮ್ಮ ಕಾರ್ಯಕರ್ತರಲ್ಲಿ ವ್ಯಕ್ತ ಆಯಿತು. ಬಹಳಷ್ಟು ಜನ ಯುವಕರು ಬಂದು ನಮ್ಮ ಸಂಘಟನೆಗೆ, ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಕೈ ಜೋಡಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಕಾಮನ್ ಜನ, ಸಾಮಾನ್ಯ ಜನ ಬಿಜೆಪಿಯ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಲೆ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲೋ 3 ತೊಂದರೆಗಳನ್ನ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಒಂದು ಎಜುಕೇಶನ್, ವಿದ್ಯೆ. 2ನೇದು ಹೆಲ್ತ್, ಆರೋಗ್ಯ. 3ನೇದು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಈ 3ಕ್ಕೂ ತಾಲೂಕಿನ ಆಡಳಿತ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ. ಈವನ್ ಇವರು ಎಜುಕೇಶನ್ ಮಿನಿಸ್ಟರ್, ಶಿಕ್ಷಣ ಮಂತ್ರಿ ಆಗಿದ್ದರೂ ಸಹ ಶಿಕ್ಷಣದ ಒಂದು ಮನೆ ಬಾಗಿಲಿಗೆ ತಲುಪಬೇಕಿತ್ತು. ಶಿಕ್ಷಣ ಮಂತ್ರಿಗಳು ನಮ್ಮವರು ಹಳ್ಳಿಗೆ ಒಂದು ಶಿಕ್ಷಣ ವ್ಯವಸ್ಥೆ, ಸದೃಢವಾದ ಒಂದು ಶಿಕ್ಷಣದ ವ್ಯವಸ್ಥೆ ತಲುಪಬೇಕಾಯಿತು, ಅದು ತಲುಪಿಲ್ಲ. 2ನೇದು ಆರೋಗ್ಯ. ಎಲ್ಲೆಲ್ಲೂ ಆರೋಗ್ಯದ ಒಂದು ಕಾಳಜಿಗಳನ್ನ ಹೇಳ್ಕೊಳ್ಳೋದಿಕ್ಕೆ ಅಥವಾ ಕಾಳಜಿಗಳನ್ನ ತಲುಪಿಸಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿಗಳು ವಿಫಲರಾಗಿರೋದು ಎದ್ದು ಕಾಣ್ತಾ ಇದೆ. ಇನ್ನು 3ನೇದು ನಿರುದ್ಯೋಗ. ಎಲ್ಲೆಲ್ಲೂ ನಿರುದ್ಯೋಗ ತಾಂಡವಾಡ್ತಾ ಇದೆ. ಯಾವುದೇ ರೀತಿಯ ಒಂದು ಸಣ್ಣ ಪ್ರಯತ್ನನೂ ಇದು ಮಾಡಿಲ್ಲ. ಇಷ್ಟು ಪಕ್ಷದ ನಾವು ಸಂಘಟನೆಗೆ ಹೋದಾಗ ಏನು ಕುಂದುಕೊರತೆಗಳು ನಮಗೆ ಕಂಡಿತ್ತು. ಮತ್ತೆ ಪಾಸಿಟಿವ್ ಏನಪ್ಪಾ ಅಂದ್ರೆ, ನಮಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಬಹಳಷ್ಟು ಜನ. ಅದೇ ಹೇಳಿದೆ ನಾನು, 70 ಜನಕ್ಕೂ ಹೆಚ್ಚು ಜನ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ನಮಗೆ ಬಂದಿದ್ದು ಒಂದು ಭೀಮಬಲ ಬಂದಿದೆ ಅಂದರೂ ತಪ್ಪಾಗಲಾರದು. 4 ಕಡೆಗೂ ಹೆಚ್ಚು ಜನ ಅಧ್ಯಕ್ಷರುಗಳು ನಮ್ಮ ಜೊತೆ ನಿಂತು ಕೆಲಸ ಮಾಡಿದ್ದಾರೆ. ಅದನ್ನು ಯಾವತ್ತೂ ನಾನು ಮರೆಯಲ್ಲ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.